ಚೆನ್ನಾಗಿದೆ ಸರ್, 100 ದಿನ ಪಕ್ಕ ಹೊಡುತ್ತೆ. ಜೈ ಡಿ ಬಾಸ್. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಎಲ್ಲ ಪೂರ್ತಿ ಸ್ಟೋರಿ ಇಷ್ಟ ಆಯ್ತು. ಹೇಗಿದೆ ಸರ್? ಬ್ರೋ ಮೂವಿ ಮಾತ್ರ ಮಸ್ತಾಗಿತ್ತು ಮಾತ್ರ. ಅದರಲ್ಲಿ ನೋಡಿದರೆ ಕಂಟೆಂಟ್ ಎಲ್ಲ ಮಸ್ತಾಗಿರುತ್ತೆ. ಫೈಟಿಂಗ್ ಮಾತ್ರ ಸೂಪರ್, ಲಾಸ್ಟಿಗೆ ಮಾತ್ರ ಬೇಜಾರಾಗ್ಬಿಡುತ್ತೆ. ದರ್ಶನ್ ಅವ್ರ ಆ್ಯಕ್ಟಿಂಗ್ ಡಬಲ್ ಆ್ಯಕ್ಟಿಂಗ್ ಮಸ್ತಾಗಿತ್ತು. ಅವ್ರು ಲಾಸ್ಟಿಗೆ ಸ್ಟೇಷನ್ಗೆ ಹೋದಾಗ ಮಾತ್ರ ಬೇಜಾರಾಗ್ಬಿಡುತ್ತೆ. ಓಕೆ ಬ್ರೋ, ಒಳ್ಳೆ ಸರ್. ಪಿಕ್ಚರ್ ಇಟ್ಟಂದು ಲಾಸ್ಟಿಗೆ ಮಾತ್ರ ಎಂಡಿಂಗ್ ಮಾತ್ರ ಒಂದು ಆಗ್ತಾನೆ ಅತ್ತೆ. ಹೇಗಿದೆ ಮೂವಿ ಚೆನ್ನಾಗಿದೆ. ಡಿ ಬಾಸ್ ಅವ್ರದ್ದು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು ಯಾವ ರೇಂಜ್ಗಿದೆ ಅಂತ ತೋರಿಸೋ ಮೂವಿ ಇದು ಖಂಡಿತ ನೋಡ್ಬೇಕು ಎಲ್ಲರೂ. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಲೆಂತಿ ಇದೆ ಅಂತ ಅಂದ್ಬಿಟ್ಟು ಥಿಯೇಟ್ರಿಗೆ ಬರೋದು ಕಡಿಮೆ ಮಾಡ್ತಾರೆ. ಬಟ್ ಲೆಂತಿ ಇದ್ದರೂ ಎಲ್ಲಿ ಲೆಂತಿ ಅಂತ ಫೀಲ್ ಆಗೋದಿಲ್ಲ. 3 hours ಇದ್ದರೂ ಕುತ್ಕೊಂಡು ಆರಾಮಾಗಿ ನೋಡ್ಬೇಕು. ಮಸ್ತ್ ಇದೆ. ಡಿ ಬಾಸ್ ರೇಂಜ್ ಮೂವಿ ಇದು. ಅಲ್ಟಿಮೇಟ್ ಸೂಪರ್ ಇನ್ನೊಂದು ಬರಬೇಕು ಹಾಗೇನೆ. ಚಿಂದಿ ಸೂಪರ್ ಡಿ ಬಾಸ್. ಸೂಪರ್ ನಮ್ಮ ಬಾಸು ಯಾರು? ಡಿ ಬಾಸ್. ನಮ್ಮ ಬಾಸ್ ಯಾರು? 100 days ಪಕ್ಕ ಮೂವಿ. ಬಾಕ್ಸ್ ಆಫೀಸ್ ಸುಲ್ತಾನ್ ಬಾಕ್ಸ್ ಆಫೀಸ್. ಡಿ ಬಾಸ್ ಸೂಪರ್ ಚೆನ್ನಾಗಿದೆ. ಎಲ್ಲ ಥರ ಹೆಣ್ಮಕ್ಳಿಗಾಗಲಿ ಎಲ್ಲ ಥರ ಒಳ್ಳೆ ಫಿಲ್ಮ್ ಇದೆ, ನೋಡ್ಬೇಕು. ಎಲ್ಲರೂ ಚೆನ್ನಾಗಿದೆ. ಜಾತಿ ಭೇದ ಎಲ್ಲದರಲ್ಲಿ ತೋರಿಸಿದ್ದಾರೆ. ಒಳ್ಳೆ ಫಿಲ್ಮ್ ನೋಡಿ, ಎಲ್ಲರೂ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಹೇಗಿದೆ? 100 ಸೂಪರ್. ನಮ್ಮ ಕನ್ನಡ ಇಂಡಸ್ಟ್ರಿನೂ ಯಾವ ಇಂಡಸ್ಟ್ರಿಗೂ ಕಡಿಮೆ ಇಲ್ಲ ಸರ್. ಸೂಪರ್. ಏನು ಇಷ್ಟ ಆಯ್ತು ಹೇಳಿ? ಅವ್ರ ಆ್ಯಕ್ಟಿಂಗ್ ಮಾತ್ರ ಚಿಂದಿ. ಕತೆ ಸೂಪರ್. ಹೇಗಿದೆ? ಸೂಪರ್ ಸರ್, ಕತೆ ಸೂಪರ್ ಆಗಿದೆ. ಸೂಪರ್. ಏನು ಇಷ್ಟ ಆಯ್ತು ಹೇಳಿ? ಲಾಸ್ಟ್ ಸೀನ್ ಒಳ್ಳೆ ಜಾತಿ ಹೇಳ್ತಾರಲ್ಲ, ಅದು ಒಳ್ಳೆ ಇಷ್ಟ. ಇದೊಂದ್ಸಲ ನೋಡ್ಬೋದು. 2 ಸಲ ನೋಡ್ತಾನೆ. ಕೇರಳ ಹೋಗಿ ನೋಡ್ತಾನೆ ಪುನಃ. ಸೂಪರ್ ಹೇಗಿದೆ? ಚೆನ್ನಾಗಿದೆ. ಡಿ ಬಾಸ್ ಪಿಕ್ಚರ್ಗೆ ಏನು ಗೊತ್ತುಂಟ? ಡಿ ಬಾಸ್ ಪಿಕ್ಚರ್ ಒಳ್ಳೆ ಫಿಲಮ್ ಅಲ್ಲ, ನಮ್ಮ ಬಾಸ್ ಅಲ್ಲ. ಅವ್ರಿಗೆ ಯಾವಾಗಲೂ ಚೆನ್ನಾಗಿರ್ತಾರೆ. ಯಾವಾಗ ಚೆನ್ನಾಗಿದ್ದರೂ ಇಲ್ಲೇ ಇರಲಿ ಪರವಾಗಿಲ್ಲ. ನಮ್ಮ ಬಾಸ್ ಡಿ ಬಾಸ್ ಯಾವಾಗಲೂ ನಾವು ಒಬ್ಬರಿಗೆ ಅಭಿಮಾನಿ. ಪಿಕ್ಚರ್ ಓಡಲಿ ಬಿಡದೇ ಇರಲಿ, ಅಭಿಮಾನಿಗಳು ಮಾತ್ರ ಹಿಂಗಿದ್ದೇವೆ. ಆಯ್ತಾ? ಹೇಗಿದೆ ಸರ್ ಪಿಕ್ಚರ್? ಸೂಪರ್ ಆಗಿದೆ. 100 ಹೇಗಿದೆ? ಆಸಮ್. ಹೇಗಿದೆ ಪಿಕ್ಚರ್? ಸೂಪರ್ ಆಗಿದೆ, ಒಳ್ಳೆಯದು. ಸೂಪರ್ ಹೇಗಿದೆ? ಜೈ ಡಿ ಬಾಸ್. ಜೈ ಡಿ ಬಾಸ್ ಸಖತ್ತಾಗಿದೆ. ಏನು ಇಷ್ಟ ಆಯ್ತು? ಸೆಂಟಿಮೆಂಟ್ ಎಲ್ಲರೂ ಕೊಲೆ ಮಾಡ್ತಾನೆ, ಅದಿಷ್ಟ ಆಗೋದು. ರಿವೆಂಜ್. ತುಂಬ ಚೆನ್ನಾಗಿದೆ. ಹೀರೋಯಿನ್ ಹೇಗಿದೆ ಪಿಕ್ಚರ್? ಚೆನ್ನಾಗಿದೆ ಸರ್. ಹೇಗಿತ್ತು ಪಿಕ್ಚರ್? ಬೆಂಕಿ ಆಕ್ಟಿಂಗ್. ದರ್ಶನ್ ಇದು ಫೈಟ್. ಈ ಒಂದು ಮೂವಿಯಲ್ಲಿ ತಿಳ್ಕೊಬೋದು, ಫೈಟ್ ಇಲ್ಲದೆ ಎಂಡ್ ಮಾಡ್ಬೋದು ಮೂವಿ ಏನಂತೇಳಿ. ಬಾಸ್ ಡಿ ಬಾಸ್. ಹೇಗಿದೆ ಪಿಕ್ಚರ್? ಸೂಪರ್. ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಹೇಳಿ? ಏನು ಇಷ್ಟ ಆಯ್ತು? ಇಷ್ಟ ಆಯ್ತು ಅಂದರೆ ನಮ್ಮ ದರ್ಶನ್ ಅಲ್ಲ. ಹೇಗಿತ್ತು ಪಿಕ್ಚರ್? ಬೆಂಕಿ ಒಳ್ಳೆ ಇತ್ತು, ಸೂಪರ್ ಇತ್ತು, ಒಳ್ಳೆ ಇಷ್ಟ ಆಯ್ತು? ಅಭಿಮಾನಿ ಅಂತೆಲ್ಲ ಓಕೆ ಇಷ್ಟ ಇತ್ತು. ಸ್ಟೋರಿ ಒನ್ ಲೈನ್ ಸ್ಟೋರಿ ಸೂಪರ್ ಇತ್ತು. ಡೈರೆಕ್ಷನ್ ಓಕೆ ಒಳ್ಳೆ ಇತ್ತು. ಆ್ಯಕ್ಟಿಂಗ್ ಒಳ್ಳೆ, ಮ್ಯೂಸಿಕ್ಸ್ ಒಳ್ಳೆ. ಸೂಪರ್ ಮೂವಿ, ಒಳ್ಳೆ ಇದೆ. 100 days ಗ್ಯಾರಂಟಿ ಸರ್ ಸೂಪರ್. ಡಿ ಬಾಸ್ ಆ್ಯಕ್ಟಿಂಗ್ ಅದು ಸೂಪರ್ ಲೆವೆಲ್ ಬೇರೆ ಆಗಿದೆ. ಡಿ ಬಾಸ್ಗೆ. ಸೂಪರ್ ಫಿಲ್ಮ್. ಡಿ ಬಾಸ್ ಒಳ್ಳೆ ಆ್ಯಕ್ಟಿಂಗ್. ಏನು ಇಷ್ಟ ಆಯ್ತು ಹೇಳಿ? ಫೈಟು ಎಲ್ಲ ಸಕ್ಕತ್ತಾಗಿದೆ ಸರ್. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಫ್ಯಾಮಿಲಿದು ಇಷ್ಟ ಆಯಿತು. ಮತ್ತು ರೈತರ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಉಂಟು ಸರ್ ಮೂವಿ, ನೋಡ್ಬೋದು. ಹೌದೌದು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಸರ್. ಚೆನ್ನಾಗಿದೆ. ಡಬಲ್ ಆ್ಯಕ್ಟಿಂಗ್. ಆ್ಯಕ್ಷನ್ ಮೂವಿ ಸರ್. ಓಕೆ, ಚೆನ್ನಾಗಿದೆ. ಸೂಪರ್ ಸರ್. ನಮ್ಮದು ಕಾರ್ಕಳ. ಮತ್ತು ಫಿಲ್ಮ್ ಬಗ್ಗೆ ಅಂದರೆ ಒಳ್ಳೆಯದೊಂದು ಸೂಪರ್ ಫಿಲ್ಮ್. ಇಷ್ಟರವರೆಗೆ ಇದೊಂದು ಟಾಪ್ ಲೆವೆಲ್ಗೆ ಹೋಗ್ತದೆ ಮತ್ತು ಈ ಸಿನಿಮಾ. ಮತ್ತು ನಾವೇ ಮೂವಿ ಮಸ್ತ್ ಅಡ್ಡಾಡು ಮಾತೆಲ್ಲ ಒನ್ ಟೈಮ್ ಬತ್ತು ತೂಲಿ.